ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಧರ್ಮೇಂದ್ರ ಅವರನ್ನ ನಾನು ಆಗ್ಲೇ ಕೇಳಿದೆ, ಇಲ್ಲಿಯ ಒಂದು ವಿಚಾರ ಯಾಕೆ ಕೈ ಕಟ್ಟಿ ಹಾಕಿದಂತಾಗಿದೆ. ನಮ್ಮ ರಾಜಕೀಯ ಪಕ್ಷಗಳು, ಇಲ್ಲಿನ ಪ್ರಭಾವಿ ರಾಜಕೀಯ ಪಕ್ಷಗಳು ಈ ಸಮಸ್ಯೆಯ ಬಗ್ಗೆ ಮಾತಾಡಬೇಕಿತ್ತು. ಅಲ್ಲ, ಏನಾಗಿದೆ, ಯಾಕೆ ಮೌನ ಯಾಕೆ ಅಂದ್ರೆ ಅವರ ಕಾರ್ಯಕರ್ತರು, ಅವರ ನಾಯಕರೇ ಈ ದಂಧೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅಥವಾ ಆ ದಂಧೆಯ ಬಗ್ಗೆ ಅವರಿಗೆ ಏನಾದ್ರೂ ಸಾಫ್ಟ್ ಕಾರ್ನರ್ ಇದೆಯೋ, ಈ ಪ್ರಶ್ನೆಗಳು ಮೂಡುತ್ತೆ. ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಸಹ ಅಡಗಿದೆ. ಯಾಕೆಂದ್ರೆ ಅನೇಕ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಈ ಬಡ್ಡಿ ಮಾಫಿಯಾದಲ್ಲಿ ಇದ್ದಾರೆ. ಒಂದ ರಿಕವರಿಯಲ್ಲಿ ಇದ್ದಾರೆ ಅಥವಾ ಬಡ್ಡಿ ಕೊಡುವ ಇದ್ರೊಳಗೆ ಇಲ್ಲ ಅಂತ ಆದ್ರೆ, ಮೂರನೇದಾಗಿ ರಾಜಕೀಯ ಪಕ್ಷಕ್ಕೆ ಚುನಾವಣೆಯ ಸಮಯದಲ್ಲಿ ಮಾಮೂಲಿ ಬರುವಂತದ್ದು ಇರುತ್ತೆ. ಈ ಮೂರು ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲಾದ್ರೂ ಮಾತಾಡಿದ್ರೆ ನಾಳೆ ಬರುವಂತ ವ್ಯವಸ್ಥೆ ಒಳಗಡೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಮೌನವಾಗಿದ್ದಾರೆ. ಇದನ್ನ ನಾನು ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ನಾನು ಒಂದು ರಾಜಕೀಯ ಪಕ್ಷದ ಇದರಿಂದ ನಾವು ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ, ಇದನ್ನ ಮಾತಾಡಿದ್ದೇನೆ. ಯಾಕೆಂದ್ರೆ ಮುಂದಿನ ಒಂದು ದಿನಾಂಕವನ್ನ ನಿರ್ಧಾರ ಮಾಡಿದ್ದೇವೆ ನಾವು. ಆ ದಿವಸ ನಾವು ಪತ್ರಿಕೆ ಹೇಳಿಕೆ ಕೊಟ್ಟು ಯಾರೆಲ್ಲ ಇದ್ರೊಳಗೆ ಸಮಸ್ಯೆ ಆಗಿದ್ರೆ ಬನ್ನಿ ಮಾತಾಡಿ ಕೂತ್ಕೊಳ್ಳೋಣ, ಏನ್ ಸಮಸ್ಯೆ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ದಿನಾಂಕವನ್ನ ನಿರ್ಧಾರ ಮಾಡಿದ್ದೇವೆ. ಮೀಡಿಯಾ ಕರೀತಾ ಇದೆ ಸರ್. ಒಂದು ಇಲ್ಲಿ ಬಡ್ಡಿ ವ್ಯಾಪಾರಿಗಳಿಂದ ದುಡ್ಡು, ಬಡ್ಡಿ ದಂಧೆಕೋರರಿಂದ ದುಡ್ಡು ತಕೊಂಡ್ರೆ ಜನ ಹೆದರುವಂತದ್ದು ಮರ್ಯಾದೆಗೆ ಹೆದರ್ತಾರೆ. ಅಂದ್ರೆ ಬಡ್ಡಿ ದಂಧೆಕೋರರ ಜೊತೆಗೆ ದೊಡ್ಡ ಗೂಂಡಾಗಳದೊಂದು ಟೀಮ್ ಇರುತ್ತೆ. ದೊಡ್ಡ ದೊಡ್ಡ ಜೀವದವರನ್ನ ಸಾಕ್ತಾ ಇರ್ತಾರೆ, ಜಿಮ್ಮಿಗೆ ಅವರೇ ಕಳಿಸ್ತಾರೆ, ಅಂತವ್ರು ಬಂದು ರಿಕವರಿ ಮಾಡ್ತಾರೆ. ಇದೆಲ್ಲ ಗೊತ್ತೇ ಆಗೋದಿಲ್ಲ ಪೊಲೀಸ್ ಇಲಾಖೆಗೆ. ಅಂದ್ರೆ ರಿಕವರಿ ಮನೆಗೆ ನುಗ್ಗಿ ರಿಕವರಿ ಮಾಡ್ತಾರೆ ಅಂತಂದ್ರೆ ಇದು ಗೊತ್ತಾಗೋದಿಲ್ವ ಸರ್? ಇಲ್ಲಿ ಗೊತ್ತಾಗ್ಲಿಕ್ಕೆ ನೀವು ಅವರು ರಾಜಕಾರಣಿ ಅಂತ ಮಾತ್ರ ಹೇಳಿದ್ರು. ನೀವು ಎರಡು ವರ್ಗವನ್ನ ನೋಡ್ಕೊಳ್ಬೇಕು. ಸಮಾಜ ನಿಂತಿರೋದು ಧಾರ್ಮಿಕ ನಾಯಕರು, ರಾಜಕೀಯ ನಾಯಕರು, ಪೊಲೀಸ್ ಇಲಾಖೆ, ಪತ್ರಕರ್ತರಲ್ಲ. ಇಷ್ಟು ವ್ಯವಸ್ಥೆ. ಇವತ್ತು ನೀವು ಪರಿಸ್ಥಿತಿಯನ್ನು ಅವಲೋಕಿಸಿ ಧಾರ್ಮಿಕ ನಾಯಕರು, ಸಾಮಾಜಿಕ ಏನ್ ಹೇಳ್ತಾರೆ, ಸಾಮಾಜಿಕ ವ್ಯಕ್ತಿ, ಸಮಾಜ ಸೇವೆ ಮಾಡ್ತೇವೆ ಅಂತ ಹೇಳ್ತಾರೆ ಅವರು, ಪೊಲೀಸರು, ರಾಜಕಾರಣ ಆಸುಪಾಸಿನಲ್ಲಿ ಎಲ್ಲರೂ ಕೂಡ ಈ ಬಡ್ಡಿ ದಂಧೆಯಲ್ಲಿ ಇಟ್ಟಿದ್ದಾರೆ. ಸಮಾಜ ಮತ್ತೊಂದು ವರ್ಗ ಏನು ಇಲ್ಲ, ಅವರನ್ನು ನೋಡ್ಕೊಂಡು ನಾವು ಈಗ ನೀವು ಕಾರ್ಯಕ್ರಮ ಮಾಡಿದ್ರೆ ಅವರನ್ನೇ ಕರಿತೀರಿ. ಅಂತವರೇ ಇಲ್ಲಿ ನಡೆಸುವಾಗ ಅವರ ಹಿಂದುಗಡೆ ಇರುವಂತಹ ಪ್ರಭಾವಗಳೇನಿವೆ, ಇವರು 3-4 ಮಂದಿ ಒಟ್ಟಿಗಿದ್ದಾಗ ಇವರ ಪ್ರಭಾವದ ಮುಂದೆ ಇವರ ಪ್ರಭಾವ ಏನು ಇಲ್ಲ, ಇವ್ರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಹಾಗಿದ್ದಾಗ ಅವರಿಗೆ ಅಲ್ಟಿಮೇಟ್ ಸೋರ್ಸ್ ಏನಿರುತ್ತೆ, ಈಗ ನಾನು ಮರ್ಯಾದೆ ಅಂತ ಹೇಳೋದಿಲ್ಲ, ಮರ್ಯಾದೆಗಿಂತ ಹೊರತಾಗಿ ಅವರ ಮನೆಗೆ ಬಂದು ದಿನನಿತ್ಯ ಅವರು ಹೊಡೆಯುವಾಗ, ಮನೆಯಲ್ಲಿ ತೊಂದರೆ ಕೊಡುವಾಗ ಅವ್ರಿಗೆ ಏನಾಗತ್ತೆ, ಒಬ್ಬ ಗೌರವಕ್ಕೆ ಕುಂದು ಬಂದಾಗ ಅವನು ಜೀವನ ಬೇಡ ಅಂತ ತಿಳ್ಕೊ. ಇದು ಹಾಗಿದ್ದಾಗ ಇಲ್ಲಿ ಕಾನೂನನ್ನು ಯಾವ ರೀತಿ ತಗೊಳ್ಬಹುದು ಸರ್? ನಾನು ಅದೇ ಬೇಕು, ಏನು ಮಾಡಬಹುದು ಅಂದ್ರೆ ಇಲ್ಲಿ ನಾವು ಯೋಚನೆ ಮಾಡ್ತಾ ಇದ್ರೆ ಏನೂ ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಏನೂ ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಏನು ಮಾಡಬಹುದು? ಜಿಲ್ಲಾ ಮಟ್ಟದಲ್ಲಿ ಈಗ ನಾವು ಮಂಗಳೂರಿನಲ್ಲಿ ಕಮಿಷನರೇಟ್ ಇದೆ, ತಾಲೂಕು ಜಿಲ್ಲಾ, ಮತ್ತೊಂದು ಕಡೆ SP ಆಫೀಸ್. ಇವರು ನಿರ್ಧಾರ ಮಾಡಬೇಕು. ಜಿಲ್ಲಾಧಿಕಾರಿ, ಕಮಿಷನರ್ಸ್ ಮತ್ತು SP ಇವರು ಕೂತ್ಕೊಂಡು ನಿರ್ಧಾರ ಮಾಡಬೇಕು. ಮನಿ ಲೆಂಡರ್ಸ್ ಆಕ್ಟ್ ಅನ್ನ ಯಥಾ ರೀತಿ ಮಾಡುವಂತೆ ಕಾಪರೇಟಿವ್ ಸೊಸೈಟಿ ಸಬ್ರಿಸರ್ ಇದ್ದಾರೆ, ಅವರಿಗೆ ಹೇಳ್ಬೇಕು, ನಿರ್ದೇಶನ ಕೊಡಬೇಕು. ನಿಮಗೆ ಬಂತಂತ ಮಾಹಿತಿಯನ್ನ ನಮಗೆ ಕೊಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಮನಿ ಲೆಂಡರ್ಸ್ ಇದ್ದಾರೆ ಆ ಡೀಟೇಲ್ಗಳನ್ನ ಕೊಡಿ. ಇದರ ಹೊರತಾಗಿ ಯಾರೆಲ್ಲ ಮನಿ ಲೆಂಡರ್ಸ್ ಇದ್ದಾರೆ, ಅಂದ್ರೆ ಬಡ್ಡಿ ವ್ಯವಹಾರ ಮಾಡ್ತಾರೆ, ಅವೆಲ್ಲವನ್ನು ಕೂಡ ಕಾನೂನು ಬಾಹಿರವನ್ನು ಘೋಷಿಸಿ ಅವರನ್ನ ಅರೆಸ್ಟ್ ಮಾಡಬೇಕು. ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಯ್ತು ಸರ್, ಮೊನ್ನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅರೆಸ್ಟ್ ಮಾಡುವಂತ ಕೆಲಸ ಆಯ್ತು. ಇಲ್ಲಿ ಆಯ್ತು, ದಾವಣಗೆರೆ ಆಗಿದೆ, ಹರಿಹರ ಆಗಿದೆ, ಗುಲ್ಬರ್ಗದಲ್ಲ ಆಯ್ತು. ಹರಿಹರದಲ್ಲಿ ಒಂದು 200 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಮಂಗಳೂರಿನಲ್ಲಿ ಒಬ್ಬರನ್ನು ಮಾಡಿಲ್ಲ. ಇದರ ಉಡುಪಿ ಇಲ್ಲಿ ಅರ್ಥ ಏನಂದ್ರೆ, ಧಾರ್ಮಿಕ ನಾಯಕರನ್ನ ಯಾರು ಕೂಡ ಎದುರು ಹಾಕೊಳ್ಳಿಕ್ಕೆ ತಯಾರಿಲ್ಲ. ಸಾಮಾಜಿಕ ವ್ಯಕ್ತಿಗಳಂತೂ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ, ಮನಿ ಯಾರು ಟ್ರಾನ್ಸ್ಫರ್ ಇದು ಮಾಡೋದು, ಇಂಥ ವ್ಯವಹಾರ ಮಾಡೋದು ಈ ವರ್ಗದವರು. ಹಾಗಾಗಿ ಮರ್ಯಾದಸ್ಥರು ಅಂತ ಹೇಳು, ಮರ್ಯಾದಸ್ಥರು ಈ ಅವಮರ್ಯಾದೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಏನ್ ಮಾಡ್ಬೇಕು, ಇದ್ರ ಜೊತೆಗೆ ದೂರು ಕೊಡೋದಕ್ಕೆ ಹೆದರ್ತಾರೆ. ಹೆದರಿಕೆ ಇನ್ನೊಂದಿದೆ. ಒಂದು ಸ್ಟೇಷನ್ ನಲ್ಲಿ ನೀವು ಆಗ್ಲೇ ಪ್ರಸ್ತಾಪ ಮಾಡಿದ್ರಿ, ಮಾಡುವರು ಪೊಲೀಸರೇ. ಇಲ್ಲಿ ಈಗ ರಿಟೈರ್ಡ್ ವ್ಯಕ್ತಿಗಳನ್ನ ನಾನು ಇಲ್ಲಿ ಹೆಸರು ಹೇಳಲ್ಲ. ಈಗ ಯಾರು ಪೊಲೀಸ್ ಇಲಾಖೆಯಲ್ಲಿ DOSP ಆಗಿ ರಿಟೈರ್ಡ್ ಆಗಿದ್ದಾರೆ,
ಯಾರು ಪೊಲೀಸರಾಗಿ ದೊಡ್ಡ ಪದವಿ ಅಂತ ಹೇಳ್ಕೊಂಡು ಸಮಾಜದಲ್ಲಿ ಫೋಕಸ್, ಅವರೆಲ್ಲ ಹಿಸ್ಟ್ರಿ ನನ್ನಲ್ಲಿದೆ. ಎಷ್ಟು ಮಂದಿಗೆ ತೊಂದರೆ ಕೊಟ್ಟಿದ್ದಾರೆ. ಸರ್ ನೀವು ರಿಟೈರ್ಡ್ ಅಲ್ಲ, ಹಾಲಿ ಇದ್ದಾರೆ ಸರ್, ನಾನು ಯಾಕೆ ಹೇಳಿದೆ, ಈ ರಿಟೈರ್ಡ್ ವ್ಯಕ್ತಿಗಳು ಅಲ್ಲಿ ಏಜೆಂಟ್ಗಳು, ಪೊಲೀಸ್ ಇಲ್ಲ. ನಾನು ಅದನ್ನ ಸರಿಯಾಗಿ ಲಿಂಕ್ ತರ್ತಾ ಇದ್ದೇನೆ. ಪೊಲೀಸರನ್ನ ನೀವು ಒಮ್ಮೆಲೆ ಹೇಳೋದಲ್ಲ, ಪೊಲೀಸ್ ಇಲಾಖೆಯಿಂದ ಪ್ರಾಡಕ್ಟ್ ಆದಂತಹ ಈ ರಿಟೈರ್ಡ್ ವ್ಯಕ್ತಿಗಳು ಪೊಲೀಸ್ ಇಲಾಖೆಯಲ್ಲಿ ಸಂಪರ್ಕ ಇರ್ತಾರೆ. ಅಲ್ಲಿ ಇಲ್ಲಿಗಲ್ ಮನಿ ಇಲ್ಲಿ ಹೌದು. ಈಗ ಇತ್ತೀಚೆಗೆ ಸತ್ತಂತಹ ಒಬ್ಬ ವ್ಯಕ್ತಿ ಪೊಲೀಸರು ಏನಿದ್ದಾರೆ, ಅವರ ಮನೆಯಿಂದ ಇನೋವಾ ವೆಹಿಕಲ್ ಅನ್ನ ತಗೊಂಡು ಹೋಗಿದ್ದಾರೆ. ಯಾಕಂದ್ರೆ ಅವರು ಬೇರೆಯವರಿಗೆ ಹಣ ಕೊಡ್ಲಿಕ್ಕಿತ್ತು, ಅವ್ರು ಬೇರೆಯಿಂದ ಅವ್ರನ್ನ ಹಣ ತಗೊಂಡಿದ್ದಾರೆ. ಇಷ್ಟಲ್ಲೇ ಇದ್ದಾರೆ. ಅವರು ಪ್ರಶಸ್ತಿ ಅಂತ ರಾಷ್ಟ್ರಪತಿ ಪ್ರಶಸ್ತಿಯನ್ನು ತಗೊಂಡವರು. ಹೀಗಿದ್ದಾಗ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು. ಆದ್ರೆ ಮಾಡುವುದೇನು, ಇದೇ ವ್ಯಕ್ತಿ ಅಂದ್ರೆ ನನಗೆ ಇತ್ತೀಚೆಗೆ ಬಂದಂತ ಕಕ್ಷಿಗಾರನ ಪ್ರಕಾರ ಗೊತ್ತಾದದ್ದು ಏನಂದ್ರೆ, ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಇದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ ಇವೆಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಹಣ ಹೂಡಬೇಕಾದ್ರೆ ಈ ಕಡೆ ಬಡ್ಡಿ ಬೇಕು. ಅಂದ್ರೆ ಇದರಲ್ಲಿ ಇರುವಂತದ್ದು ಕೇವಲ ಇಲಿ ಹೆಗ್ಗಣಗಳಲ್ಲ, ತಿಮಿಂಗಿಳಗಲ್ಲೇ ಅಲ್ಲಿ ಇನ್ನೊಂದು ಮುಖ್ಯವಾಗಿ ಅಲ್ಲ ಸರ್ನ ಮಾತನ್ನ ನಾನು ಹೇಳ್ತೇನೆ, ಇಂಥ ವ್ಯಕ್ತಿಗಳಿಗೆ ರಾಜ್ಯಕ್ಕೆ ಕೃಪಾ ಕಟಾಕ್ಷ ಕೂಡ ಇದೆ. ಅವನು ಇಲ್ಲಿ ಪಾರ್ಟಿ ಫಂಡ್ ಆಗ್ತಾರೆ. ಮತ್ತೆ ಇವತ್ತು ಅದೇ ಸ್ಟೇಷನ್ ಅಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಉಡುಪಿಯಲ್ಲೇ ನೆಲೆಯೂರು ಎಷ್ಟಾಯ್ತು ಅವನಿಗೆ ಟ್ರಾನ್ಸ್ಫರ್ ಅಂತ ಇಲ್ಲ ಯಾತಕ್ಕಿಲ್ಲ, ಇಲ್ಲೇ ಇದ್ದು ರಿಟೈರ್ ಆಗಿದ್ದಾರೆ. ನನ್ಗೆ ಬಂದಂತ ನನ್ನಲ್ಲಿ ಡಾಕ್ಯುಮೆಂಟ್ಸ್ ಇದೆ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಂತ ವ್ಯಕ್ತಿ ಸರ್ಕಲ್ ಇನ್ಸ್ಪೆಕ್ಟರ್, ಡಿಒಎಸ್ಪಿ, ಎಸ್ಪಿ ಆಗಿಲ್ಲ ಅಂದ್ರೆ ಡಿಸಿಪಿ, ಅದು ಎಸ್ಪಿ ಗ್ರೇಡ್. ಇಷ್ಟಾಗಿ ಇಲ್ಲೇ ರಿಟೈರ್ಮೆಂಟ್ ಆದಂತಹ, ನಾನು ಇತ್ತೀಚೆಗೆ ರಿಟೈರ್ಮೆಂಟ್ ಆದ ಎಷ್ಟು ವ್ಯಕ್ತಿಗಳನ್ನ ಹೆಸರು ಕೊಡ್ತಾರೆ. ಒಂದು ಪೊಲೀಸ್ ಇಲಾಖೆಯ ನೇತೃತ್ವ ವಹಿಸಿರುವಂತ ಉನ್ನತ ಪೊಲೀಸ್ ಅಧಿಕಾರಿಗಳು ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಿದ್ರೆ ಈಗಿರುವಂತ ಕಾನೂನಿನಲ್ಲಿ ಇದನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ, ಅಧಿಕಾರ ಇದೆ. ಇಷ್ಟೇ ಹೇಳಬಲ್ಲೆ, ಅವರಿಗೆ ಅಧಿಕಾರ ಇದೆ. ಉದಾಸೀನತೆ ಸಮಸ್ಯೆ ಆದಂತದ್ದು, ಉದಾಸೀನತೆ ಮತ್ತು ಸ್ವಜನ ಪಕ್ಷಪಾತ. ಉದಾಸೀನತೆ ಅಲ್ಲ, ತಾನು ಯಾವ ಹುದ್ದೆಗೆ ಬಂದಿದ್ದೇನೆ ಅದಕ್ಕೆ ನ್ಯಾಯ ಕೊಡುವಂತಹ ಅವರಲ್ಲಿ ಪ್ರವೃತ್ತಿ ಇಲ್ಲ. ನನ್ನಲ್ಲಿ ಈ ಹುದ್ದೆಗೆ ನ್ಯಾಯ ಕೊಡಬೇಕು, ನಾನು ಜನತೆಗಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ಒಮ್ಮೆ ತಿಳ್ಕೊಂಡ್ರೆ ಸ್ಪಷ್ಟ ಸರ್. ಹಾಗಾದ್ರೆ ಈಗ ಬಡ್ಡಿ ದಂಧೆಕೋರರಿಂದ ಸಮಸ್ಯೆ ಆದ್ರೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೆದರುವಂತದ್ದಿಲ್ಲ. ಕನಿಷ್ಠ ಈಗಿನ ಪರಿಸ್ಥಿತಿಯಲ್ಲಿ ಈಗ ಏನು ಅವೇರ್ನೆಸ್ ಆಗಿದೆ, ಅಂದ್ರೆ ಠಾಣೆಗಳಲ್ಲೇ ದಂಧೆ ನಡೀತಾ ಇದೆ ಅಂತಂದ್ರೆ ಜನ ಹೇಗೆ ಯಾವ ಮೀಡಿಯಾ ಮೂಲಕ ಇಷ್ಟೇ ಹೇಳಬಲ್ಲೆ. ಏನಂದ್ರೆ ಈಗ ಅವಕಾಶ ಇದೆ, ಕನಿಷ್ಠ ನಿಮ್ಮ ರೆಕಾರ್ಡ್ ಪರ್ಪಸ್ಗೆ ನನ್ನ ಇಂಥ ವ್ಯಕ್ತಿ ಬರ್ತಾ ಇದ್ದಾರೆ, ಇಷ್ಟು ಚೆಕ್ ಕೊಂಡೋಗಿದ್ದಾರೆ ಅಂತ ಕಮಿಷನರ್ ಮತ್ತು ಎಸ್ಪಿಗೆ ಲೆಟರ್ ಬರೆಯಿರಿ, ಅವಕಾಶ ಇದೆ. ಎಲ್ಲರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಈ ಬಗ್ಗೆ ಸಭೆ ಮಾಡಬೇಕಾದಂತದ್ದು ಅವಶ್ಯಕತೆ ಇದೆ. ಎಸ್ ಸರ್, ಅದೇ ನಾನು ಅದಕ್ಕೆ ಹೇಳಬೇಕು. ಹಾವೇರಿಯಲ್ಲಿ ಆಗತ್ತೆ, ಗುಲ್ಬರ್ಗದಲ್ಲಿ ಆಗತ್ತೆ, ಚಿಕ್ಕಮಗಳೂರಿನಲ್ಲಿ ಆಗತ್ತೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಆಗೋದಿಲ್ಲ. ಅದನ್ನೇ ನಾವು ಹೇಳೋದಕ್ಕೆ ಬಹಳ ಬುದ್ಧಿವಂತರ ಜಿಲ್ಲೆಯಲ್ಲಿ ಇದೀವಿ. ಅಲ್ಲ, ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾವು ಅನೇಕ ಸಂಘಟನೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾರೋ ನಮ್ಮ ಈ ಒಗ್ಗಟ್ಟಿನಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ಎಲ್ಲಿವರೆಗೆ ನನಗೆ ಬರುತ್ತೆ ಆವಾಗ ಮಾತ್ರ ನಾನು ಇನ್ನೊಬ್ಬರ ಸಹಕಾರ ತಗೊಳ್ತೇನೆ ವಿನಃ ಇನ್ನೊಬ್ಬನಿಗಾಗುತ್ತೆ ನನ್ನ ಸಹಕಾರ ಇರಲಿ ಅಂತ ಇಲ್ಲ. ಮತ್ತೆ ಮುಖ್ಯವಾಗಿ ನಾನು ಆವಾಗ ಮಾತಿನ ಬೇರೆ ಒಂದು ವಿಚಾರವನ್ನು, ಇಲ್ಲಿ ಕಾನೂನಿನ ತಿದ್ದುಪಡಿ ಆಗಬೇಕಾಗಿದೆ. ಇವತ್ತು ಏನಾಗಿದೆ, ನ್ಯಾಯಾಲಯದಲ್ಲಿ ಚೆಕ್ ಅನ್ನ ಮಿಸ್ಯೂಸ್ ಮಾಡಿಕೊಳ್ಳುವಂತಹ ನ್ಯಾಯಾಲಯದಲ್ಲಿ ತಳಮಟ್ಟದ ವ್ಯವಸ್ಥೆಯೇ ಸರಿ ಇಲ್ಲ ಅಂತ ಆದ್ರೆ ಸರ್, ನಾನು ಏನು ಹೇಳ್ತಾ ಇದ್ದೇನೆ, ಚೆಕ್ ಅನ್ನ ತೆಗೆದುಕೊಂಡು ಈಗ ನನಗೆ ಹಣ ಬೇಕು, ನನ್ನ ಪೂರ್ಣವಾದ ದೌರ್ಬಲ್ಯವನ್ನ ನೀವು ಉಪಯೋಗ ಮಾಡಿಕೊಂಡು ಚೆಕ್ ತೆಗೆದುಕೊಂಡು ಹಾಕಿ, ನಾನು ಹಣ ಕೊಟ್ಟರು ಪೂರ್ಣವಾಗಿ ಸಂದಾಯ ಮಾಡಿದ್ರೆ ಚೆಕ್ ನಿಮ್ಮ ಕೈಯಲ್ಲಿರುತ್ತೆ, ಅದನ್ನ ಬರೆದು ಬಿಟ್ಟು ಹಾಕಿ ನ್ಯಾಯಾಲಯ ಹೇಳೋದಿಷ್ಟೇ, ನೀನ್ ಚೆಕ್ ಕೊಟ್ಟಿದ್ಯಾ, ಹೌದು. ಹಾಗಾದ್ರೆ ಇಲ್ಲಿ ಏನಾಗಿದೆ, ನಾನು ನ್ಯಾಯಾಲಯದ ಪ್ರಶ್ನೆಯನ್ನು ಮಾಡ್ತಿಲ್ಲ, ಕಾನೂನಿನ ತಿದ್ದುಪಡಿ ಆಗಬೇಕಾಗಿದೆ. ದುಷ್ಟನಿಗೆ ವಿಚಾರವಾಗಿ ಶಿಕ್ಷೆಯನ್ನು ಕೊಡುವಂಥದ್ದು, ಅಲ್ಲಿ ನಿಜವಾಗಿ ಅಪರಾಧಿ ಆಗಿದ್ರೆ ಶಿಕ್ಷೆ ಆಗಲಿ, ನಿರಪರಾಧಿಯನ್ನು ಅಪರಾಧಿಯಾಗಿ ನೋಡುವಂಥದ್ದು, ಮಾನಸಿಕವಾಗಿ ನಾವು ಎಷ್ಟು ಅದರೊಳಗೆ ಶಿಕ್ಷೆನ ಇದನ್ನು ಅನುಭವಿಸ್ತೇವೆ ಎಂಬುದು ಆ ನಿರಪರಾಧಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಅವನು ಅಲ್ಲಿ ಏನು ಕಾನೂನಿನ ಇದರೊಳಗೆ ಸಿಕ್ಕಾಕೊಂಡಿರ್ತಾನೆ. ಸರ್, ಕೊನೆಯದಾಗಿ ತುಕ್ಕು ಹಿಡಿದ ವ್ಯವಸ್ಥೆ ಬದಲಾಗಬಹುದು ಅಂತ ಅನ್ಸುತ್ತಾ? ಅಂದ್ರೆ ಈಗಿನ ರೈಟ್ ಟೈಮ್ ಇದು, ಯಾಕಂತ ಹೇಳಿದ್ರೆ ರೈತರ ಆತ್ಮಹತ್ಯೆ ಪ್ರಕರಣದಲ್ಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡಿದೆ ಮೀಟರ್ ಬಡ್ಡಿ ದಂಧೆಯ ಹಿನ್ನೆಲೆಯಲ್ಲಿ. ಉಳಿದ ಜಿಲ್ಲೆಯಲ್ಲಿ ಆಗ್ತಾ ಇತ್ತು, ಈ ನಮ್ಮ ಜಿಲ್ಲೆಯಲ್ಲಿ ತುಕ್ಕು ಹಿಡಿದ ವ್ಯವಸ್ಥೆ ಬದಲಾವಣೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ಎಲ್ಲಾ ವಿಚಾರಕ್ಕೂ ಕಾನೂನಿದೆ, ಎಲ್ಲಾ ಅಪರಾಧಗಳ ನಿಯಂತ್ರಣ ಮತ್ತು ಅದರ ಶಿಕ್ಷೆಗೆ ಕಾನೂನಿದೆ. ಆ ಕಾನೂನನ್ನು ತಿಳ್ಕೊಂಡಂತ ವ್ಯಕ್ತಿಗಳು ಪೊಲೀಸ್ ಇಲಾಖೆಯಲ್ಲಿ ಇಲ್ಲ. ಆಗಿದ್ದಾಗೆ ಪರಿಸ್ಥಿತಿಗಳು ಬಂದಾಗ ಎಚ್ಚೆತ್ತುಕೊಳ್ತಾರೆ. ಹಿಂದೆ ಕೂಡ ಎಷ್ಟೋ ಘಟನೆಗಳಾಗಿವೆ. ಆ ಸಂದರ್ಭದಲ್ಲಿ, ಇಂಥ ಸಂದರ್ಭದಲ್ಲಿ
ಈಗ ಸಿಕ್ಕಿ ಬೀಳೋರು ಆಗೊಬ್ರು ಫೋನ್ ಮಾಡಿದ್ರು, ಕಬ್ಬಿನ ಕಾದಾಗ್ಲೇ ಹೊಡಿಬೇಕು ಅಂತ ಹೇಳ್ತಾರೆ. ಈಗ ರೈಟ್ ಟೈಮ್, ಈಗ Right ಪೊಲೀಸ್ time. ಇಲಾಖೆ ಇಚ್ಛಾಶಕ್ತಿ ರೈಟ್ ಟೈಮ್. ಪ್ರದರ್ಶಿಸಬೇಕಾಗಿದೆ. ಆದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಇನ್ನೊಂದು ವರ್ಗ ಇದೆ. ಅವರು ಯಾವುದೋ ಒಂದು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಬಡ್ಡಿ ರಹಿತವಾಗಿ ಕೊಟ್ಟಿರ್ತಾರೆ, ಅವರನ್ನು ಕೂಡ ಸಿಕ್ಕಿಸಿ ಬೀಳುವಂತ ಅವಕಾಶಗಳಿದೆ. ಅಂದ್ರೆ ಇಲ್ಲಿ ಕೂಡ ಮಿಸ್ಯೂಸ್ ಆಗತ್ತೆ. ಅವರು ಹೇಳಿದಾಗೆ ಚೆಕ್ ಬೌನ್ಸ್ ಅಲ್ಲಿ ಮಿಸ್ಯೂಸ್ ಆಗತ್ತೆ. ಚೆಕ್ ಬೌನ್ಸ್ ಕೇಸ್ ಬಂದದ್ದು 2002 ಅಲ್ಲಿ ಅಮೆಂಡ್ಮೆಂಟ್ ಆಯ್ತು. ಅಲ್ಲಿವರೆಗೆ ಎಲ್ಲೂ ಈ ಕಂಪ್ಲೇಂಟ್ ಕೊಟ್ಟವನಿಗೆ ಗತಿ ಇಲ್ಲ. ಆ ಸಂದರ್ಭದಲ್ಲಿ ಬಂದಂತಹ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಬ್ಯಾಂಕ್ ವ್ಯವಹಾರಗಳು ಚೆನ್ನಾಗಿರ್ಬೇಕಂತ ಬಂದ ವಿಚಾರ ಒಂದು. ಅದೇ ರೀತಿ ಈ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಪೊಲೀಸರು ಸ್ವಲ್ಪ ಇನ್ನೋಸೆಂಟ್ ಯಾರು ಕೂಡ ಯಾರು ನಿಜವಾಗಿ ವ್ಯವಹಾರದಲ್ಲಿ ತೊಡಗಿದ್ದಾನೆ, ಯಾರು ಬಡ್ಡಿ ದಂಧೆಯಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದ್ದಾನೆ, ಯಾರು ಬಡ್ಡಿ ದಂಧೆಯಲ್ಲಿ ಅಲ್ಲಿ ತೊಂದರೆ ಜನರ ಈ ರೀತಿ ಆಗ ಹೇಳಿದಾಗೆ ಜನರ ಮಹಿಳೆಯರಿಗೆ ತೊಂದರೆ ಇನ್ನೂ ಕರೆಗಳು ಬರ್ತಾ ಇದೆ, ನಮಗೆ ಸ್ವೀಕರಿಸೋದಕ್ಕೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ತನಿಖೆ ಮಾಡಿ, ಕೂಲಂಕುಷ ತನಿಖೆ ಮಾಡಿ ಕ್ರಮ ಕೈಗೊಳ್ಳುವಂತ ಅವಕಾಶ ಇದೆ. ಮುಂದೆ ಕಾನೂನು ಇದೆ, ಉಪಯೋಗಿಸುವುದು. ಅಲ್ಲ, ಅದರೊಳಗೆ ಕೇವಲ ಪೊಲೀಸ್ ಮಾತ್ರ ಅಂತ ನಾನು ಹೇಳುದಿಲ್ಲ. ಜನಸಾಮಾನ್ಯರು ಮುಂದೆ ಬರಬೇಕು. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ನ್ಯಾಯಾಲಯ, ಜಡ್ಜ್ಗಳು ಜನಸಾಮಾನ್ಯರು ದೂರು ಕೊಡ್ಲಿಕ್ಕೆ ಮುಂದೆ ಬರಬೇಕಲ್ವಾ? ಈಗ ಪೊಲೀಸರಿಗೆ ಕನಸು ಬೀಳಲ್ಲ, ಜನಸಾಮಾನ್ಯರು ದೂರು ಕೊಡ್ಲಿ, ಪೊಲೀಸರು ಕ್ರಮ ಕೈಗೊಳ್ಳೋದಿಲ್ಲ. ವಕೀಲರಲ್ಲಿ ಕೇವಲ ಪೊಲೀಸ್ ಜಿಲ್ಲಾಧಿಕಾರಿ ಮಾತ್ರ ಅಲ್ಲ, ನಾನು ವಿನಂತಿಸ್ಕೋತಾ ಇದ್ದೇನೆ, ನ್ಯಾಯಾಲಯದ ಮೇಲೆ ನನಗೆ ವಿಶೇಷ ಗೌರವ ಇದೆ, ಆದ್ರೆ ಜಡ್ಜ್ಗಳು ಅದರ ಬಗ್ಗೆ ಚಿಂತನೆಯನ್ನ ಮಾಡಬೇಕು, ಅವಶ್ಯಕತೆ ಇದೆ. ಮತ್ತೆ ನಾನು ವಿನಂತಿಸುವುದು ವಕೀಲರ ಹತ್ರ ಇಷ್ಟೇ, ದಯವಿಟ್ಟು ಅಂತ ವಿಚಾರಗಳಲ್ಲಿ ವಕೀಲರ ಸಹಕಾರ ಅತ್ಯಂತ ಅಗತ್ಯ ಇದೆ. ಇಲ್ಲಂತ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಹೆಣ ಬೀಳೋದ್ರೊಳಗೆ ಈಗಾಗಲೇ ಬಿದ್ದಿದೆ, ಬಹಳಷ್ಟು ಬಿದ್ದಿದೆ. ಆರ್ಥಿಕ ಮುಗ್ಗಟ್ಟು ಅಂತ ಲೇಬಲ್ ಹಚ್ಚಿದ್ದಾರೆ ವಿನಃ ಫ್ಯಾಮಿಲಿ ಸುಸೈಡ್ ಮಾಡಿದೆ. ಇಲ್ಲಿ ಫ್ಯಾಮಿಲಿ ಇಡೀ ಒಂದು ಫ್ಯಾಮಿಲಿ ಹೋಗಿದೆ. ಧನ್ಯವಾದಗಳು ಸರ್ ಇಬ್ಬರಿಗೂ ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಇದು ಇವತ್ತಿನ ವಿಶೇಷ. ಬಡ್ಡಿ ದಂಧೆಯ ಬಗ್ಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಸೀರಿಯಸ್ ಆದ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತು ಇವತ್ತು ಬಹಳಷ್ಟು ಜನ ಫೋನ್ ಮಾಡ್ತಾನೆ ಇದ್ದಾರೆ, ಈಗಲೂ ಬರ್ತಾ ಇದೆ, ನೂರಾರು ಜನ ಫೋನ್ ಮಾಡಿ ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿಕೊಳ್ತಾ ಇದ್ದಾರೆ. ಸೊ ಇಂಥ ಒಂದು ಸಹಾಯವಾಣಿ, ಅಂದ್ರೆ ನಾವು ಮಾಡಿದ್ದು ಸಹಾಯವಾಣಿ ಅಲ್ಲ, ಸರ್ಕಾರ ಮಾಡಬೇಕಾದಂಥದ್ದು. ಅಂದ್ರೆ ಉಳಿದ ಜಿಲ್ಲೆಯಲ್ಲಿ ಇದನ್ನ ಮಾಡಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ, ಯಾಕೆ ಅನ್ನುವಂಥದ್ದು ಇಲ್ಲೂ ಕೂಡ $1 ಮಿಲಿಯನ್ ಪ್ರಶ್ನೆ, ಉತ್ತರ ಸಿಗದ ಪ್ರಶ್ನೆ. ಸೊ ಅದನ್ನ ಕೂಡ ಪೊಲೀಸ್ ಇಲಾಖೆ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ